ಇಂದು ನಾವು ಮಾನವೀಯತೆ ಇಲ್ಲದ ಯಾಂತ್ರೀಕೃತ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ. ಈ ಮಧ್ಯೆ ನಾವು ಇನ್ನೊಬ್ಬರ ಹಸಿವು ಹಾಗೂ ನೋವುಗಳಿಗೆ ಸ್ಪಂದಿಸಬೇಕಾಗಿದೆ. ಇದುವೇ ನಿಜವಾದ ಧಾರ್ಮಿಕತೆ ಎಂದು ಕೇಮಾರು ಸಾಂದೀಪನಿ ಮಠದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಹೇಳಿದರು. ಉಡುಪಿ ಜಿಲ್ಲಾ ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ಉಡುಪಿಯ ಪುರಭವನದಲ್ಲಿ ನಡೆದ ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡ್ತಾ ಇದ್ರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಇಂದು ನಾವು ಯಾಂತ್ರೀಕೃತ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಈ ಮಧ್ಯೆ ನಾವು ಇನ್ನೊಬ್ಬರ ಹಸಿವು ಹಾಗೂ ನೋವುಗಳಿಗೆ ಸ್ಪಂದಿಸಬೇಕಾಗಿದೆ. ಇದುವೇ ನಿಜವಾದ ಧಾರ್ಮಿಕತೆ ಅಂತ ಕೇಮಾರು ಸಾಂದೀಪನಿ ಮಠದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಹೇಳಿದ್ರು. ಉಡುಪಿ ಜಿಲ್ಲಾ ಜಮಾಅತೆ ಇಸ್ಲಾಮಿಕ್ ಹಿಂದ್ ವತಿಯಿಂದ ಉಡುಪಿಯ ಪುರಭವನದಲ್ಲಿ ನಡೆದ ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡ್ತಾ ಇದ್ರು. ಕೇವಲ ದೇವಸ್ಥಾನ, ಮಸೀದಿ, ಚರ್ಚ್ಗೆ ಹೋದ್ರೆ ವ್ಯಕ್ತಿ ಧಾರ್ಮಿಕ ಆಗುವುದಿಲ್ಲ. ಬದಲು ಧಾರ್ಮಿಕ ಗ್ರಂಥಗಳನ್ನ ಸರಿಯಾಗಿ ಅಧ್ಯಯನ ಮಾಡಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಧಾರ್ಮಿಕ ಗ್ರಂಥಗಳಿಗೆ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನ ಸೇರಿಸುವುದರಿಂದ ಇಂದು ಸಮಾಜದಲ್ಲಿ ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತಿದೆ ಅಂತ ಹೇಳಿದ್ರು. ಮುಂಚೆ ಒಂದು ಕಾರ್ಯಕ್ರಮ ಇತ್ತು. ನಾನು ದೊಡ್ಡ ದೊಡ್ಡ ದೇವಸ್ಥಾನದ ಕಾರ್ಯಕ್ರಮ ನೋಡ್ತಿದ್ದೆ. ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲೆಲ್ಲ ಸುಮಂಗಲಿಯರು ಹೆಂಗಸರೆಲ್ಲ ಕಲಶ ಕನ್ನಡಿಟ್ಟು ವೆಲ್ಕಮ್ ಮಾಡ್ತಾ ಇದ್ರು, ಬನ್ನಿ ಅಂತ ಹೇಳಿ. ಈಗ ಅದೆಲ್ಲ ಯಾಂತ್ರಿಕ ಆಗಿದೆ. ಮೊನ್ನೆ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಆ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಒಂದು ಎದುರುಗಡೆ 3 ಬೊಂಬೆಯನ್ನು ಇಟ್ಟಿದ್ರು. ಆಟೋಮೆಟಿಕ್ ಬೊಂಬೆ, ಅದು ರೆಕಾರ್ಡ್ ಇರ್ತದೆ. ಸ್ವಿಚ್ ಆನ್ ಮಾಡಿದಾಗ ವೆಲ್ಕಮ್ 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 ಅಂತ ಹೇಳ್ತಾರೆ. ನಾನು ಕಾರ್ಯಕ್ರಮ ಮುಗಿಸಿ ಇನ್ನೇ ಬರುವಾಗ ದಾರಿಯಲ್ಲಿ ತಿರುಗಿಸಿ ಇನ್ನೇ ಬೊಂಬೆ ಇಟ್ಟಿದ್ರು. ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತದೆ. ಮಂಗಳೂರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕ ಮೊಹಮ್ಮದ್ ಕುಂಜಿ ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಬೋಧಿಸಿದ ಶಿಕ್ಷಣ ಹಾಗೂ ಸಂದೇಶಗಳು ಇಂದಿಗೂ ಪ್ರಸ್ತುತ. ಇವರು ಜನರಿಂದ ಜನರಿಗಾಗಿ ಬದುಕಿ ಅವರನ್ನ ಸಂಸ್ಕರಿಸುವ ಕೆಲಸ ಮಾಡಿದ್ರು. ಮನುಷ್ಯರನ್ನ ಗೌರವಿಸುವ ಮಾನವೀಯ ಚಿಂತನೆಗಳನ್ನ ಪ್ರವಾದಿ ಕಲಿಸಿಕೊಟ್ರು ಅಂತ ಹೇಳಿದ್ರು. ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರೊಂದಿಗೆ ಬದುಕಿದ್ರು, ಜನರಿಗಾಗಿ ಬದುಕಿದ್ರು, ಜನರ ಜೊತೆ ಬೆರೆತು ಬದುಕಿದ್ರು, ಜನರನ್ನು ಸಂಸ್ಕರಿಸುವ ಕೆಲಸ ಮಾಡಿದ್ರು. 40ನೇ ವಯಸ್ಸಿನಲ್ಲಿ ಅವರು ಹಿರಾಕ್ಕೆ ಹೋದದ್ದು. 40 ವಯಸ್ಸಿನವರೆಗೂ ಅವರು ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ. 40 ವಯಸ್ಸಿನವರೆಗೂ ಅವರು ದೇವರ ಬಗ್ಗೆ ಮಾತಾಡಿರಲಿಲ್ಲ ಸಮಾಜದಲ್ಲಿ. ಯಾಕೆಂದರೆ ಅವರಿಗೆ ಮಾರ್ಗದರ್ಶನ ಇರಲಿಲ್ಲ. 40 ವರ್ಷಗಳವರೆಗೂ ಸಮಾಜದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಬದುಕುತ್ತಾರೆ. 40ನೇ ವಯಸ್ಸಿನಲ್ಲಿ ಕೆಲವು ಕನಸುಗಳು, ಹಾಗೆ ಏಕಾಂತದಲ್ಲಿ ಕುಳಿತುಕೊಳ್ಳಬೇಕೆಂಬ ಹಂಬಲ, ತುಡಿತ, ಆ ಕಾರಣಕ್ಕೆ ಅವರು ಹಿರಾ ಗುಹೆಗೆ ಹೋಗ್ತಾರೆ. ಧರ್ಮದ ರಕ್ಷಣೆಯಲ್ಲ, ಧರ್ಮವನ್ನ ಪ್ರಾಮಾಣಿಕವಾಗಿ ಅನುಸರಿಸುವ ಪಾಠವನ್ನ ಪ್ರವಾದಿ ಜನರಿಗೆ ಹೇಳಿಕೊಟ್ರು. ಮನುಷ್ಯರು ಪರಸ್ಪರ ಪ್ರೀತಿಸುವವರೆಗೆ ದೇವರ ಸಂಪ್ರೀತಿ ದೊರೆಯಲು ಸಾಧ್ಯವಿಲ್ಲ. ಪ್ರವಾದಿಯವರ ಈ ಚಿಂತನೆಗಳ ಮೂಲಕ ಆಧುನಿಕ ಸಮಾಜವನ್ನ ಸುಧಾರಿಸಲು ಸಾಧ್ಯ ಅಂತ ಅವರು ಅಭಿಪ್ರಾಯಪಟ್ಟರು. ಮಹಾಪ್ರವಾದಿಯ ಬೋಧನೆಯ ಅರಿಯೋಣ, ಬನ್ನಿರಿ ಬನ್ನಿರಿ ನೋಡಿರಿ ನೋಡಿರಿ, ಬನ್ನಿರಿ ಬನ್ನಿರಿ ಕೇಳಿರಿ ಕೇಳಿರಿ, ಪ್ರವಾದಿ ಸಂದೇಶ ಅರಿಯೋಣ. ಕವಯತ್ರಿ ಜ್ಯೋತಿ ಗುರುಪ್ರಸಾದ್, ಎಸ್ಐಒ ರಾಜ್ಯಾಧ್ಯಕ್ಷ ಕಿದಿಯೂರು ನಿಹಾಲ್, ದಸಂಸ ಮುಖಂಡ ಸುಂದರ್ ಮಾಸ್ತರ್, ಜಿಲ್ಲಾ ಮುಸ್ಲಿಂ ಒಕ್ಕೂಟ ಉಪಾಧ್ಯಕ್ಷ ಹಾಜಿ ಅಬ್ದುಲ್ಲಾ ಪರ್ಕಳ, ಜಮಿಯತುಲ್ ಫಲಾಹ್ ಕಾಪು ಘಟಕದ ಅಧ್ಯಕ್ಷ ಶಬಿ ಅಹಮದ್ ಕಾಜಿ, ಸಮಾಜ ಸೇವಕ ಅಬ್ದುಲ್ ಜಲೀಲ್ ಸಾಹೇಬ್ ಮುಖ್ಯ ಅತಿಥಿಗಳಾಗಿದ್ದರು. ಇನ್ನು ಅಧ್ಯಕ್ಷತೆಯನ್ನ ಸದ್ಭವನಾ ಮಂಚ್ನ ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ಅಲಿ ವಹಿಸಿದ್ರು. ಜಮಾತೆ ಇಸ್ಲಾಮಿ ಹಿಂದ್ ವಲಯ ಸಂಚಾಲಕ ಅಬ್ದುಲ್ ಸಲಾಂ ಉಪ್ಪಿನಂಗಡಿ, ಜಿಲ್ಲಾ ಸಂಚಾಲಕ ಶಬೀರ್ ಮಲ್ಪೆ, ಮಹಿಳಾ ವಿಭಾಗದ ಜಿಲ್ಲಾ ಸಂಚಾಲಕಿ ಜಮೀಲಾ, ಜಿಐಒ ಸಂಘಟನೆಯ ಸುಹಾ, ಎಸ್ಐಒ ಜಿಲ್ಲಾಧ್ಯಕ್ಷ ಯಾಸೀನ್ ಕೋಡಿಬೆಂಗ್ರೆ ಉಪಸ್ಥಿತರಿದ್ದರು.
ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.